ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಆ್ಯನೋಡ್ ಇನ್ವರ್ಟರ್ಸ್ ಆ್ಯಂಡ್ ಸ್ಟೆಬಿಲೈಸರ್ಸ್, ಶೈನಿಂಗ್ ಪಾರ್ಟ್ನರ್ ಶಶಿ ಶೈನ್ ಸ್ಮಾರ್ಟ್, ಸಹ ಪ್ರಾಯೋಜಕರು ಸಲೂನ್ ಸೋಲೋ, ಸಿಟಡೆಲ್ ಡೆವಲಪರ್ಸ್, ಡೌ ತೊಗರಿಬೇಳೆ, ಸನ್ ಪ್ರೀಮಿಯಂ ರಿಫೈನ್ಡ್ ಆಯಿಲ್, ARMC ಫರ್ಟಿಲಿಟಿ ಸೆಂಟರ್, ಆಂಬಿಟ್, ಮಾತಾ ಮ್ಯಾಟ್ರಿಮೋನಿ ಹಾಗೂ ಅರುಣಾ ಮಸಾಲಾ. ರೇಡಿಯೋ ಪಾರ್ಟ್ನರ್ 92.7 ಬಿಗ್ FM. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಾಣನಾಥಂ ವಿಭುಂ ವಿಶ್ವನಾಥಂ ಜಗನ್ನಾಥನಾಥಂ ಸದಾನಂದಭಾಜಂ. ಕಾರ್ಯಕ್ರಮದ ಉದ್ದೇಶವಾಗಿ ಭಗವಂತನ ಸನ್ನಿಧಾನಕ್ಕೆ ಅರ್ಪಿಸಲ್ಪಟ್ಟಂತಹ ಸೇವಾರಾಧನೆ ಆಗತಕ್ಕಂತಹ ಏನು ಸಂಕಲ್ಪಿತ ಕರ್ತವ್ಯ ಉಂಟು ಅದನ್ನು ದೇವರು ಉತ್ತಮ ರೀತಿಯಲ್ಲಿ ನಡೆಸಿಕೊಡಬೇಕು. ಮುಂದಕ್ಕೆ ಸಂಸ್ಥೆಗೆ ಉತ್ತಮವಂತಹ ಕೀರ್ತಿಯನ್ನು, ರಕ್ಷೆಯನ್ನು, ಆಗತಕ್ಕಂತಹ ಎಲ್ಲ ಕಾರ್ಯಗಳಿಗೂ ಉತ್ತಮವಂತಹ ಜಯವನ್ನು ದೇವರು ಅನುಗ್ರಹ ಮಾಡಿ ಅದರಲ್ಲಿ ದುಡಿಯತಕ್ಕಂತಹ ನೌಕರ ವೃಂದಕ್ಕೂ ಯಜಮಾನ ವರ್ಗಕ್ಕೂ ಉತ್ತಮವಂತಹ ಐಕ್ಯತೆ, ನೆಮ್ಮದಿಯ ಜೀವನ ಫಲವನ್ನು ನಿರ್ವಿಘ್ನವಾಗಿ ಕರುಣಿಸಿ ಕಾಪಾಡುವ ಹುಬಾರ ಮಹಾಗಣೇಶ್ವರ ನಂದರೇಶ್ವರದ ವಿಚಾರದಿಂದ ಸೇರಿದಂತಹದ್ದು. ನಂದರೇಶ್ವರ ಪೂರ್ಣ ಅನುಗ್ರಹ ಸಿದ್ಧಿರಸ್ತು, ಸಕಲ ಮಂಗಲಾನಿ ಭವಂತು. ಮುದಾಮಾಕರಂ ಮಂಡಲಂ ಮಂಡಯಂತಂ ಮಹಾಮಂಡಲಂ ಭಸ್ಮಭೂಷಾಧರಂತಂ ಅನಾದಿಂ ಹ್ಯಪಾರಂ ಮಹಾಮೋಹಮಾರಂ ಶಿವಂ ಶಂಕರಂ ಶಂಭುಮೀಶಾನಮೀಡಿ. ಯಾವುದೇ ಒಂದು ವ್ಯಕ್ತಿ ಖುಷಿಯಾಗಿರಬೇಕು, ನೆಮ್ಮದಿಯಾಗಿರಬೇಕು ಅಂದರೆ ಆಯುರ, ಆರೋಗ್ಯ, ಐಶ್ವರ್ಯ ಬಹು ಮುಖ್ಯ. ಅದರ ಜೊತೆಗೆ ಮನೋರಂಜನೆ ಕೂಡ ಇದ್ದರೆ ಆ ವ್ಯಕ್ತಿಯ ಜೀವನ ಸಾರ್ಥಕ ಅಂತ ಅನ್ನಿಸಿಕೊಳ್ಳುವಂಥದ್ದು. ಆ ನಿಟ್ಟಿನಲ್ಲಿ ನಮ್ಮ ಗ್ರಾಮದಲ್ಲಿ ಸ್ಥಾಪನೆಗೊಂಡು ಸತತ 10 ವರ್ಷಗಳಿಂದ ಮಾಧ್ಯಮದ ಜವಾಬ್ದಾರಿಯನ್ನು ನಿಭಾಯಿಸಿಕೊಂಡು ಸಮಾಜದಲ್ಲಿ ನಡೆಯತಕ್ಕಂತಹ ಆಗು ಹೋಗುಗಳ ಬಗ್ಗೆ ಗಮನ ಹರಿಸ್ತಾ ಮನೋರಂಜನೆಯ ಕ್ಷೇತ್ರದಲ್ಲಿ ಕರಾವಳಿಯ ಅಗ್ರಸ್ಥಾನದಲ್ಲಿರತಕ್ಕಂತಹ ನಮ್ಮೆಲ್ಲರ ಮೆಚ್ಚಿನ ನಮ್ಮ ಟಿವಿಯಲ್ಲಿ ಇದೀಗ ನೂತನವಾಗಿ ಆರಂಭಗೊಳ್ಳಲಿರುವಂತಹ ತಾಯಂದಿರಿಗೆ ನೃತ್ಯ ಸ್ಪರ್ಧೆಯನ್ನು ಏರ್ಪಡಿಸಿ ಅವರಲ್ಲಿರುವ ಪ್ರತಿಭೆಯನ್ನು ಹೊರ ಪ್ರಪಂಚಕ್ಕೆ ತೋರಿಸಿಕೊಡುವಂತಹ ನೂತನವಾದಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಯಾವುದೇ ರೀತಿಯ ವಿಘ್ನಗಳು, ತೊಂದರೆಗಳು ಯಾವುದೇ ರೀತಿಯ ಬಾರದೆ ನಿರ್ವಿಘ್ನವಾಗಿ ಈ ಕಾರ್ಯಕ್ರಮ ಉತ್ತಮ ರೀತಿಯಲ್ಲಿ ನಡಿಬೇಕು. ಅದರಿಂದಾಗಿ ಉತ್ತಮವಂತಹ ಯಶಸ್ಸನ್ನು ಈ ಸಂಸ್ಥೆ ಹಾಗೂ ತಾಯಂದಿರು ಪಡಿಬೇಕು ಅಂತ ಆ ಮಹಾಗಣಪತಿ ನಂದರೇಶ್ವರ ಸ್ವಾಮಿಯಲ್ಲಿ ಮಾಡತಕ್ಕಂತಹ ಪ್ರಾರ್ಥನೆ. ಸದಾ ನಿರ್ವಿಕಾರಂ. ಡಾನ್ಸ್ ಮಮ್ಮಿ ಡಾನ್ಸ್ ಇದು ಪ್ರಸ್ತುತ ಕರಾವಳಿಯೆಲ್ಲೆಡೆ ಮನೆ ಮಾತಾಗಿರೋ ಹೆಸರು. ಹೌದು, ಇಷ್ಟರವರೆಗೆ ಕರಾವಳಿಯಲ್ಲಿ ವಿವಿಧ ರಿಯಾಲಿಟಿ ಶೋಗಳ ಮೂಲಕ ಪ್ರತಿ ಮನೆ ಹಾಗೂ ಮನದಲ್ಲಿ ತನ್ನದೇ ಛಾಪನ್ನ ಮೂಡಿಸಿದ ನಮ್ಮ ಟಿವಿಯಲ್ಲಿ ಹಲವಾರು ರೂಪುರೇಷೆಗಳೊಂದಿಗೆ ಮನೋರಂಜನೆಗೆ ಒತ್ತು ಕೊಟ್ಟು ನೂತನವಾಗಿ ಆರಂಭಿಸಿದ ಡಾನ್ಸ್ ರಿಯಾಲಿಟಿ ಶೋನೇ ಡಾನ್ಸ್ ಮಮ್ಮಿ ಡಾನ್ಸ್. ಕರಾವಳಿ ಕರ್ನಾಟಕದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಡಾನ್ಸ್ ಮಮ್ಮಿ ಡಾನ್ಸ್, ಆ್ಯನೋಡ್ ಪ್ರೆಸೆಂಟ್ಸ್ ಡಾನ್ಸ್ ಮಮ್ಮಿ ಡಾನ್ಸ್ ನಮ್ಮ ಟಿವಿಯಲ್ಲಿ ಪ್ರಪ್ರಥಮ ಬಾರಿಗೆ ಪ್ರಸ್ತುತಪಡಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಇನಾಗ್ರೇಷನ್ ಉದ್ಘಾಟನಾ ಸಮಾರಂಭಕ್ಕೆ ಬಂದಂಥ ನಮ್ಮ ಈ ದಿನದ ಅತಿಥಿ ಪ್ರೊಫೆಸರ್ SS ಬಾಲಕೃಷ್ಣ ಫ್ರಮ್ ಸಹ್ಯಾದ್ರಿ ಕಾಲೇಜ್ ಅಡ್ಯಾರ್ ಇವರನ್ನು ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೇನೆ. ನಮಸ್ಕಾರ ಸರ್. ಸಹ್ಯಾದ್ರಿ ಕಾಲೇಜಿನ HOD ಮೆಕ್ಯಾನಿಕಲ್ ಇಂಜಿನಿಯರ್ ಆದಂಥ SS ಬಾಲಕೃಷ್ಣ ಅವರು ನಮ್ಮ ಜೊತೆ ಇದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಟಿವಿಯ ಮಾರ್ಕೆಟಿಂಗ್ ಹೆಡ್ ರಿಯಾಜ್ ಸತ್ತರ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಇವರು ಕೂಡ ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ವಿ ವೆಲ್ಕಮ್ ಯು ಸರ್. ಸಹ್ಯಾದ್ರಿ ಕಾಲೇಜ್ ಅಡ್ಯಾರ್ ಇಲ್ಲಿಯ ಪ್ಲೇಸ್ಮೆಂಟ್ ಹಾಗೂ ಟ್ರೈನಿಂಗ್ ಹೆಡ್ ಆದಂಥ ರಶ್ಮಿ ಭಂಡಾರಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಇವರು ಕೂಡ ವೇದಿಕೆ ಮೇಲೆ ಬಂದು ನಮ್ಮ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಆ್ಯನೋಡ್ ಡಾನ್ಸ್ ಮಮ್ಮಿ ಡಾನ್ಸ್ ನಮ್ಮ ಶೈನಿಂಗ್ ಪಾರ್ಟ್ನರ್ ಶಶಿ ಶೈನ್ ಸ್ಮಾರ್ಟ್
ಈ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮ ಈಗ ನಡೀಲಿಕ್ಕಿದೆ. ವೇದಿಕೆಯ ಮೇಲಿರುವ ಗಣ್ಯರು ಇವರ ಜೊತೆಗೆ ಸೇರಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಟಿವಿಯ ಸ್ಟುಡಿಯೋ ಪ್ರೊಡಕ್ಷನ್ ಇನ್ಚಾರ್ಜ್ ಹಾಗೂ ನಮ್ಮ ಸ್ಟುಡಿಯೋ ಇನ್ಚಾರ್ಜ್ ಪ್ರವೀಣ್ ಅವರು ಕೂಡ ನಮ್ಮ ಜೊತೆ ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಭಂಡಾರಿ ಫೌಂಡೇಶನ್ನ ಟ್ರಸ್ಟಿ ಹಾಗೂ ಪ್ರಾಜೆಕ್ಟ್ ಇನ್ಚಾರ್ಜ್ ಆದಂಥ ದೇವದಾಸ್ ಹೆಗಡೆ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ನೀವು ಕೂಡ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ದೇವರ ಆಶೀರ್ವಾದ ಪಡೆದುಕೊಳ್ಳುವುದು ಬಹಳ ಅತ್ಯಗತ್ಯ. ದೀಪ ಬೆಳಗಿಸುವ ಮೂಲಕ ನಮ್ಮ ಈ ಕಾರ್ಯಕ್ರಮವನ್ನು ಚಾಲನೆಯನ್ನುಗೊಳಿಸಬೇಕಂತ ನಮ್ಮ ವೇದಿಕೆಯಲ್ಲಿರುವ ಗಣ್ಯರನ್ನು ಕೇಳ್ಕೊಳ್ತಾ ಇದ್ದೇನೆ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ. ಕತ್ತಲೆಯಿಂದ ಬೆಳಕಿನೆಡೆಗೆ ಸಫಲತೆಯೊಂದಿಗೆ ನಮ್ಮ ಈ ಕಾರ್ಯಕ್ರಮ ಆಗಲಿ ಅಂತ ದೇವರಲ್ಲಿ ಬೇಡಿಕೊಳ್ತಾ ನಮ್ಮ ಈ ಉದ್ಘಾಟನಾ ಕಾರ್ಯಕ್ರಮ ನಡೆದಿದೆ. ಆ್ಯನೋಡ್ ಡಾನ್ಸ್ ಮಮ್ಮಿ ಡಾನ್ಸ್ ನಮ್ಮ ಟಿವಿಯ ಹೊಸ ಕಾರ್ಯಕ್ರಮ ಇದೀಗ ಉದ್ಘಾಟನೆಗೊಂಡಿದೆ. ಇದರ ಬಗ್ಗೆ 2 ಮಾತು ನಮ್ಮೊಂದಿಗೆ ಇರುವಂಥ ರಶ್ಮಿ ಭಂಡಾರಿ ಅವರು ಹೇಳಬೇಕಂತ ಕೇಳ್ಕೊಳ್ತಾ ಇದ್ದೇನೆ. I think this is a wonderful platform provided by Namma TV to all the participants in Mangalore. On behalf of Sahyadri College of Engineering and Management, I congratulate all the participants and wish them all the very best. Thank you. Thank you so much. Thank you, guests. ಶುರುವಾಗಿದೆ ಕರಾವಳಿಯಲ್ಲಿ ತಾಯಂದಿರ ನೃತ್ಯದ ಕಲರವ. 22ರಿಂದ 70 ತನಕದ ತಾಯಂದಿರು ಮಾಡ್ತಾರೆ ನೋಡಿ ನೃತ್ಯದ ಮೋಡಿ. ಕರಾವಳಿಯ ತಾಯಂದಿರಿಗೆ ವೇದಿಕೆ ಕಲ್ಪಿಸುವ ಜೊತೆಗೆ ಅವರ ಪ್ರತಿಭೆಯನ್ನ ಗುರುತಿಸುವ ಈ ಡಾನ್ಸ್ ರಿಯಾಲಿಟಿ ಶೋನ ಪ್ರಥಮ ಮೆಟ್ಟಿಲು ಅದೇ ಆಡಿಷನ್ ರೌಂಡ್. Namma TV presents Anod Dance Mummy Dance. Mummy dance, dance mummy, dance mummy dance, dance mummy, mummy kelly dance mummy, cooking fighting side gilly dance mummy, smile got to face in only dance mummy, bunny mummy dance mummy, colorful stage in only, Namma TV crazy in only, we play Namma star mummy. Dance mummy, dance mummy, dance mummy dance, dance mummy dance, dance mummy dance, dance mummy dance. ಇದು ನಡೆದದು ಕರಾವಳಿಯ ಪ್ರಖ್ಯಾತ ವಿದ್ಯಾಸಂಸ್ಥೆ ಪ್ರಕೃತಿಯ ಹಚ್ಚ ಹಸುರಿನ ನಡುವೆ ಕಂಗೊಳಿಸುತ್ತಿರುವ ಸಹ್ಯಾದ್ರಿ ಎಂಜಿನಿಯರಿಂಗ್ ಕಾಲೇಜ್ ಅಡ್ಯಾರ್ನಲ್ಲಿ. ಶ್ರೀ ಶಾರದೆಯ ಆರಾಧನಾ ಕೇಂದ್ರವಾದ ಈ ಕಾಲೇಜ್ ಭಂಡಾರಿ ಫೌಂಡೇಶನ್ನ ಅಡಿಯಲ್ಲಿ ಸ್ಥಾಪನೆಗೊಂಡಿದೆ. ಬ್ಯಾಚುಲರ್ ಆಫ್ ಎಂಜಿನಿಯರಿಂಗ್, ಪೋಸ್ಟ್ ಗ್ರಾಜುಯೇಟ್ ಅಂಡ್ PhDs, MBA, MCA, MTech, PhD, ಪಾರ್ಟ್ ಟೈಮ್ MTech ಇವೆಲ್ಲವೂ ಇಲ್ಲಿ ವಿದ್ಯಾರ್ಥಿಗಳ ಮುಂದಿನ ಉಜ್ವಲ ಭವಿಷ್ಯಕ್ಕಾಗಿ. ಇಂತಹ ವಿದ್ಯಾ ಕೇಂದ್ರದಲ್ಲಿ ಒಂದೆಡೆ ಶಾರದೆಯ ಓಲೈಕೆಯಾದರೆ ಇನ್ನೊಂದೆಡೆ ನೃತ್ಯ ರಾಜ ನಟರಾಜನ ಓಲೈಕೆ. ಹೌದು,
ಡಾನ್ಸ್ ಮಮ್ಮಿ ಡಾನ್ಸ್ ಆಡಿಷನ್ ಸುತ್ತು ನಡೆದದ್ದು ಇದೇ ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜಿನ ಕ್ಯಾಂಪಸ್ನಲ್ಲಿ. ನಮ್ಮ ಟಿವಿಯ ಹೊಸ ಕಾರ್ಯಕ್ರಮ ಆ್ಯನೋಡ್ ಡಾನ್ಸ್ ಮಮ್ಮಿ ಡಾನ್ಸ್ ಇದೀಗ ಉದ್ಘಾಟನೆಗೊಂಡಿದೆ. ನಮ್ಮ ಆಡಿಷನ್ಸ್ ರೌಂಡಿಗೆ ಬಂದಂಥ ಜಡ್ಜಸ್, 2 ಸ್ಪೆಷಲ್ ಜಡ್ಜಸ್ ನಮ್ಮ ಜೊತೆ ಇದ್ದಾರೆ. ವಿ ಹ್ಯಾವ್ ದಿ ಎವರ್ ಗಾರ್ಜಿಯಸ್ ಮಾಲಿನಿ ಹೆಬ್ಬಾರ್, झोंके आज मौसमों से रूठ गए, गुलों की शोखियां जो भंवरे आके लूट गए. बदल रही है आज जिंदगी की चाल जरा, इसी बहाने क्यों न मैं भी दिल का हाल जरा सवार लूं, सवार लूं, सवार लूं, है सवार लूं. हवा के झोंके आज मौसमों से रूठ गए, गुलों की शोखियां जो भंवरे आके लूट गए. बदल रही है आज जिंदगी की चाल जरा, इसी बहाने क्यों न मैं भी दिल का हाल जरा सवार लूं. By profession, she is the associate professor in St. Agnes College, a dancer born with the talent, dancing, acting, oratory skills, name it all. Yen helidru, she's a super talented lady and it's a pleasure to have you as a judge for today. We welcome you, ma'am. ನಮ್ಮ ಟಿವಿಯ ಡಾನ್ಸ್ ಮಮ್ಮಿ ಡಾನ್ಸ್ ಇದು ಸೌಜನ್ಯ ಹೆಗ್ಡೆ ಹೇಳಿದ ಹಾಗೆ ಕರ್ನಾಟಕ ಕರಾವಳಿಯ ಒಂದು ಐತಿಹಾಸಿಕ ಘಟನೆ. ಆದ ಕಾರಣ ಈ ಐತಿಹಾಸಿಕ ಘಟನೆಯಲ್ಲಿ ಭಾಗಿಗೊಳ್ಳಲು ಬಹಳ ಸಂಭ್ರಮ ಪಡುತ್ತೇನೆ. ಈಗ ಎಲ್ಲೇ ನೋಡಿ ನೀವು ಸಣ್ಣ ಪ್ರಾಯದವರಿಗೆ, ಮಕ್ಕಳಿಗೆ ಬೇಕಾದಷ್ಟು ಸ್ಪರ್ಧೆಗಳಿವೆ. ಎಷ್ಟು ಸ್ಪರ್ಧೆಗಳಿವೆ ಅಂತ ಹೇಳಿದರೆ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಅವರಿಗೆ ಪುರ್ಸೋತಿಲ್ಲದಷ್ಟು ಸ್ಪರ್ಧೆಗಳಿವೆ. ಆದರೆ ಈ ಸ್ವಲ್ಪ ಮದುವೆ ಆದಮೇಲೆ, ವಯಸ್ಸಾದಮೇಲೆ ಟ್ಯಾಲೆಂಟ್ ಇದ್ದರೂ ಕೂಡ ಆಪರ್ಚುನಿಟಿ ಸಿಕ್ಕುವುದಿಲ್ಲ. ಮದುವೆ ಆದ ಕೂಡಲೇ, ಮಕ್ಕಳಾದ ಕೂಡಲೇ, ಅಲ್ಲ ವಯಸ್ಸಾದ ಕೂಡಲೇ ಟ್ಯಾಲೆಂಟನ್ನು ಸತ್ತು ಹೋಗೋದಿಲ್ಲ. ಟ್ಯಾಲೆಂಟ್ ಇರ್ತದೆ, ಆದರೆ ಆಪರ್ಚುನಿಟಿ ಇರೋದಿಲ್ಲ. ಆದ ಕಾರಣ ಅಂಥ ಮಹಿಳೆಯರಿಗೆ ಒಂದು ಸುವರ್ಣಾವಕಾಶವನ್ನು ನಮ್ಮ ಟಿ ವಿ ಕಲ್ಪಿಸಿಕೊಟ್ಟಿದೆ. ಅದಕ್ಕೆ ಒಂದು ತೀರ್ಪುಗಾರರಾಗಿ ಬರಲಿಕ್ಕೆ ಭಾಳ ಸಂತೋಷ ಪಡ್ತೇನೆ. ಬೇರೆ ಬೇರೆ ಡಾನ್ಸಿಗೆ ತೀರ್ಪುಗಾರರಾಗಿ ಹೋಗಿದ್ದೇನೆ, ಆದರೆ ಇದೊಂದು ಹೊಸ ರೀತಿಯ ಅನುಭವ. ಯಾಕಂದರೆ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಇದು ಮಮ್ಮಿ ಈಸ್ ಡಾನ್ಸಿಂಗ್ ಆನ್ ದ ಸ್ಟೇಜ್, ಫುಲ್ ಆಫ್ ಎನರ್ಜಿ, ಫುಲ್ ಆಫ್ ಹ್ಯಾಪಿನೆಸ್, and I feel very happy and privileged to be the judge of this. Dance, mommy, dance. Dance, mommy, dance. Dance, mommy, dance. Our next judge ಹೆಸರು ಹೇಳಬೇಕಂತ ಇಲ್ಲ, ನಾವು ಜೂನಿಯರ್ ಪ್ರಭುದೇವ ಅಂತ ಹೇಳ್ತೇವೆ, ಮಂಗಳೂರಿನ ಪ್ರಭುದೇವ ಅಂತ ಹೇಳ್ತೇವೆ. ಅರುಣ್ ಆಳ್ವಾ, the dancing star himself. Our next judge for today's auditions round, Arun Alwa here presenting.
Thank you for being here, sir. A warm welcome for Anode Dance Mummy Dance. ನಮಸ್ಕಾರ. ಮಸ್ತ್ ಖುಷಿ ಆಪುಂಡು ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ಗೆ ಜರ್ಜಾದ ಬೈದಿನೇಕ್ ದಯಪಂಡ ಇನಿ ಕನ್ನಡ ಇಂಡಸ್ಟ್ರಿ ಇಡಾವಡು ಬೊಕ್ಕ ತುಳು ಇಂಡಸ್ಟ್ರಿ ಇಡಾವಡು ಅಥವಾ ಹಿಂದಿ ಇಂಡಸ್ಟ್ರಿ ಇಡಾವಡು ಪ್ರತಿಯೊಂದು ಆ್ಯಕ್ಟರ್ ನಕ್ಲಾವಡು ಅಥವಾ ಡ್ಯಾನ್ಸರ್ಸ್ ಆವಡು ಕುಡ್ಲದಕ್ಕಲು ಹೆಚ್ಚಿನ ನಕ್ಲು ಅಲ್ಪ ತೋಜೊಂದುಲ್ಲೇರು ಅಂಚೆನೆ ನಮ್ಮ ಟಿ ವಿದಕ್ಕಲು ಫಸ್ಟಿಗೆ ಡ್ಯಾನ್ಸ್ ವಾರಿಯರ್ಸ್ ಒಂಜಿ ಮಂತೇರು ಡ್ಯಾನ್ಸ್ ಟು ಡ್ಯಾನ್ಸ್ ಫಸ್ಟ್ ಡ್ಯಾನ್ಸ್ ಟು ಡ್ಯಾನ್ಸ್ ಸೆಕೆಂಡ್ ಪಾರ್ಟ್ ನೊಂದು ಮಂತೇರು ಅಂಚೆನೆ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ದಾದೆಗೋಸ್ಕರ ಮಂತಿದ್ರು ಪಂಡ ಕೆಲವು ಮಮ್ಮೀಸ್ನಾಗಲಿ ಮದ್ಮೆ ಬೊಕ್ಕ ಅಕ್ಲ ಟ್ಯಾಲೆಂಟ್ ಉಪ್ಪುಂಡು ಅಂಡ ಓಲು ಎಂಚ ಒಂದು ಮನ್ಪುಂಡು ಮಾಡೋದು ಕೆಲವು ಇಲ್ಲದ ಅಥವಾ ಬಿಸ್ನೆಸ್ ಬ್ಯುಸಿ ಇತ್ಪೋಯ್ರು ಅಂಡ ಒಂದು ನಮ್ಮ ಟಿ ವಿದಕ್ಕಲು ಇಂಚಿನ ಒಂಜಿ ಕಾಂಪಿಟೇಷನ್ ಮಂತಿಡದ ಹತ್ರ ಅಕ್ಲ ಟ್ಯಾಲೆಂಟ್ನ ಬರ್ತದ್ದು ತೊಜಪಾವಲಿ ಬೈದಿನ ಪೂರ ಕಂಟೆಸ್ಟೆಂಟ್ಸ್ಗಳ ಎನ್ನ ಬರೋದು ಆಲ್ ದಿ ಬೆಸ್ಟ್. So judges, if you're ready, we'll go on with the first round auditions. Participants are ready. So here we go, starting with Anode Dance Mummy Dance. Dance, mommy, dance. Dance, mommy, dance. Dance, mommy, dance. First contestant please. ಎನ್ನ ಪುದರ್ ರಜಿತಾ ಪಂಡದು ಆ್ಯಂಡ್ 49 years old. ಎಂಕ್ ಡಾನ್ಸ್ ಪಂಡ ಮಸ್ತ್ ಇಷ್ಟ ಮಸ್ತ್ ಇಷ್ಟ ಪಂಡ ಪಂಚಪ್ರಾಣ ಪನ್ಪೆರತ್ತೆ ಅಂಚ ಮಸ್ತ್ ಕ್ರೇಜ್ ಮಸ್ತ್ ಇಷ್ಟ. ಮೇರೆ ನನ್ನ ಫ್ರೆಂಡ್ ಸುಜಾತ ಶೆಟ್ಟಿ ಪಣದ 2 years ದಿಂಚ ಎಂಕಲ್ ಒಟ್ಟಿಗುಲ್ಲ ಆರ್ಲ ಎಂಕ್ ಪ್ರತಿ ಸರ್ತಿ ಓಲು ತಿಕ್ಕನಗಲ ಡಾನ್ಸ್ದ ವಿಷಯೋಡು ಮಸ್ತ್ ಇಂಟ್ರೆಸ್ಟೆಡ್ ಪಾತೆರೊಂದಿತ್ತೆ ರಂಚದ ಎಂಕಾರ್ ಮಸ್ತ್ ಇಷ್ಟ. ಎನ್ನ ಇಲ್ಲಡು ಎನ್ನ ಹಸ್ಬೆಂಡ್ ಮಸ್ತ್ ಸಪೋರ್ಟ್ ಮಾಡ್ತೊಂದುಲ್ಲೇರು ಈ ಡಾನ್ಸ್ಗೆ ಆರೇ ಪಂಡದು ಆ್ಯಕ್ಚುಲಿ ಕಡಪುರ್ನಿ ಪಂಡ ಪಾರ್ಟಿಸಿಪೇಷನ್ ಮುಖ್ಯ ಬೇತೆ ಓಲ ತಿಂಕ್ ಮಲ್ಪೋಚಿ ಸ್ಟೇಜ್ಡ್ ಒಂಜಿ ಪಾರ್ಟಿಸಿಪೇಟ್ ಮಲ್ಪುನ ಒಂಜಿ ಆಪರ್ಚುನಿಟಿ ಕಳವನರ ಬಲ್ಲಿ ತಿಕ್ಕು ನನ್ನೇ ಒಂಜಿ ಒಂದು ಪಡೆದು ನಾನು ಆ್ಯಕ್ಚುಲಿ ಇನ್ನು ಫಿಲ್ಮಿ ಡಾನ್ಸ್ ಪರ್ಫಾರ್ಮ್ ಮಲ್ಪಡೊಂದುಲ್ಲೆ ಪ್ರಾಕ್ಟೀಸ್ ಮಲ್ತದೆ ಅಂಚ ಈ ವಿಷಯ ಗೊತ್ತಾಯ್ನ ಹಿಡ್ದಿಂಚ ಇಂಕ್ ಮಸ್ತ್ ಖುಷಿ ಪಂಡ ಮಸ್ತ್ ಖುಷಿ. ಐ ಆಮ್ ರಿಯಲಿ ಎಕ್ಸೈಟೆಡ್. मनवा लागे ओ मनवा लागे लागे रे सावरे लेते रहो जिया का ये गाँव रे. मनवा लागे ओ मनवा लागे रे सावरे लिखेला मैंने जिया का है दावरे. तुले याद मैनू गोल्डन झुमके मैं कन्ना विच पावा चुम चुमके तुले याद मैनू गोल्डन झुमके मैं कन्ना विच पावा चुम चुमके मन जावे शॉपिंग करा दे मन जावे रोमांटिक पिक्चर दिखा दे रिक्वेस्ट पाइया वे चिट्टियां कलाइयां वे ओ बेबी मेरी चिट्टियां कलाइयां वे चिट्टियां कलाइयां वे ओ बेबी मेरी वाइट कलाइयां वे. ಹಾಯ್. ಓಕೆ ರಜಿತಾ, ಹೊಸ ಅನುಭವ ಅಲ್ವಾ? ಹೌದು ಮೇಡಮ್. ಹೇಗನ್ಸಿತ್ತು? ಭಯ, ಖುಷಿ, ಒಂಥರ ಟೆನ್ಷನ್, ಎವ್ರಿಥಿಂಗ್ ಅಲ್ಲ, ನೀವು ಹೌಸ್ ವೈಫ್ ಅಂತ ಬರ್ದಿದ್ದೀರಾ, ಮನೇಲೇನು ಡಾನ್ಸೇ ಮಾಡ್ತಾ ಇರ್ತೀರಾ ಅಲ್ಲ ಅಡಿಗೆ ಏನಾದರೂ ಮಾಡ್ತೀರಾ? ಇಲ್ಲ, ಅಡಿಗೆ ಕಡಿಮೆ ಮಾಡೋದು, ಡಾನ್ಸ್ ಜಾಸ್ತಿ ಮಾಡೋದು. ಹೌದಾ? ನೋಡಿ, 2 ಸಾಂಗ್ಸ್ ಚೂಸ್ ಮಾಡಿದ್ರಿ. ಎಸ್ ಮ್ಯಾಮ್. ನನ್ನ ಪ್ರಕಾರ ನಿಮ್ಮ ಮೊದಲನ ಸಾಂಗ್ ಸೆಲೆಕ್ಷನ್ ನೀವು ಮಾಡುವಂಥ ಡಾನ್ಸಿಗೆ ಸರಿ ಇತ್ತು ಅಂತ ಅನ್ನಿಸ್ತದೆ. ಅದ್ಯಾಕೆ ನೀವು ಒಂದು ಮೆಡ್ಲಿ ಟೈಪ್ ಮಾಡ್ಲಿಕ್ಕೆ ಹೋದ್ರಿ ಅಲ್ವಾ? ಮನುವಲ್ ಹಾಗೆ ಆದ್ರೆ ಒಂದು ರೀತಿ ಚಂದದಲ್ಲಿ ಭಾವಪೂರ್ಣವಾಗಿ ಮಾಡುವಂತಹ ಒಂದು ಡಾನ್ಸ್, ಅದನ್ನು ಮೆಡ್ಲಿ ಯಾಕೆ ಮಾಡ್ಲಿಕ್ಕೆ ಹೋದ್ರಿ? ಅದು ನಾನು ಹೇಳಿದ್ದೆ, ನನ್ನ ಡಾನ್ಸ್ ಟೀಚರ್ ಹತ್ರ ಹೇಳಿದ್ದೆ, ನನಗೆ ಅದು ಜಾಸ್ತಿ ಬೇಕು, 1 ನಿಮಿಷ 20 ಸೆಕೆಂಡ್ ಆದರೂ ಮನ್ವಾಲ್ ಆಗಿ ಬೇಕು ಅಂತ ಹೇಳಿದೆ. ಅವರು ತುಂಬ ಬ್ಯುಸಿ ಇದ್ದ ಕಾರಣ ಅವರಿಗೆ ಅದು ಎಡಿಟ್ ಮಾಡಲಿಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಹಾಗೆ ಇದು ಜಾಸ್ತಿ ಆಯಿತು, ಅದು ಕಡಿಮೆ ಆಯಿತು, ಬೈ ಮಿಸ್ಟೇಕ್ ಆಗಿದ್ದು. ಬಟ್ ಓವರ್ ಆಲ್ ಪರ್ಫಾರ್ಮೆನ್ಸ್ ಒಳ್ಳೆ ಆಗಿದೆ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಅಂದರೆ ನೀವೇನು ಹೇಳ್ತಾ ಇದ್ದೀರಿ? ನಿರ್ಧಾರ ತಗೊಂಡು ಈಗಲೇ ಅವರಿಗೆ ವಿಂಗ್ ಕೊಡೋದಾ ಅಲ್ಲ ಕಾಯ್ಬೇಕಾ? ಏನು ಹೇಳ್ತಾ ಇದ್ದೀರಿ? ನಿಮ್ಮ ಪ್ರಕಾರ ಏನಿದೆ ಮೇಡಮ್? ನೋಡಿ, ನನಗಂತೂ ಕೊಡ್ಬೋದು ಅಂತ ಅನ್ನಿಸ್ತದೆ. ಅನಿಸ್ತದಾ? ಓಕೆ, ನಂಗೆ ಕೊಡ್ಬೋದು ಅಂತ ಅನ್ನಿಸ್ತದೆ 100%. ರಚಿತಾ ಅವರೇ, ಎಸ್ ಮ್ಯಾಮ್, ವಿಂಗ್ ನಿಮಗೆ ಕೊಡಬೇಕು ಹೇಳಿ ಖಂಡಿತವಾಗಿ ಹೇಳಿದ್ದು ನಾನು.
ಓಕೆ ಆದ ಕಾರಣ ನಾನೇ ವಿಂಗ್ ತಗೊಂಡು ಅಲ್ಲಿಗೆ ಬಂದು ನಿಮಗೆ ಹಾಕ್ತೇನೆ. ಆದೀತಾ? ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. Mommy dance, dance, mommy dance, dance, mommy dance, dance, mommy dance, dance, mommy dance. ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ನನ್ನ ಮಾಮ್ ಸೂಪರ್ ಭಾರಿ ಶೋ ಕೊಡುವ ನಲಿಪೆರೆ ನಮ್ಮ ಮಮ್ಮಿ ನಕಲ್ ಬೈದೇರೆ. ಇನ್ನಿತ ಆಡಿಷನ್ ರೌಂಡ್ ದ ಫಸ್ಟ್ ಕಂಟೆಸ್ಟೆಂಟ್ ಇತ್ತೆ ನಮ್ಮೊಟ್ಟಿಗುಲ್ಲೇರೆ. ಹಾಯ್ ರಜಿತಾ ಮ್ಯಾಂಗ್ಳೂರ್. ಹಾಯ್ ಮೂಲು ವಿಂಗ್ಸ್ ಪುರ ಪಾಡೊಂದು ಬೈದಾರೆ. ಎಂಚ ಎಂಚ ಫೀಲ್ ಆಂಡಿರಿ? ಮಸ್ತ್ ಖುಷಿ ಆವೊಂದುಂಡು ಸರ್. ನಾನು ನಿಜಪ್ಪ ನೋಡ್ಕೊಂಡು ಎಕ್ಸ್ಪೆಕ್ಟ್ ಮಾಡ್ತಿತ್ತಿ ಆ್ಯಂಡ್ ಜಸ್ಟ್ ಪಾರ್ಟಿಸಿಪೇಟ್ ಮಲ್ಪೋಡು ಪಂಪಿನ ಉದ್ದೇಶ ಬೈದೀನಿ. ಒಂದೊಂದು ಸ್ಟೇಜ್ ಒಂದೊಂದು ಅವಕಾಶನ ಯುಟಿಲೈಸ್ ಮಲ್ಪುಗ ಕೊಡ್ತೇರತ್ತ ಪಣದು ಅಂಚ ಅದೊಂದು ವಿಂಗ್ ನಿಜವಾದ ತಿಕ್ಕಿನ ನಿಜವಾದ ಲೈಂಕ್ ಒಂಜಿ ಸರ್ಪ್ರೈಸ್ ಪ್ಲಸ್ ಮಸ್ತ್ ಖುಷಿ ಆವೊಂದುಂಡು ಸರ್. ವೆರಿ ಗುಡ್ ವೆರಿ ಗುಡ್. ಇಂಚಿನ ಮಮ್ಮಿ ನಕಲ್ ಬೋರ್ಡ್ ಖಂಡಿತ ಬದಲ ಇಂಚಿನ ಮಮ್ಮಿ ನಕಲ್ನ ಜೋಕ್ಲಿತ್ತೆ ಮಲ್ಲ ಡ್ಯಾನ್ಸರ್ ಆದ ಪೇರು ಖಂಡಿತತೆ ನಮಗೆ ನಿಜವಾದ ಡಾನ್ಸರೇ ಬಟ್ ಇತ್ತಾಯಿ ಜಾಬ್ ಉಡುಲ್ಲೆ ಇರ ಅಡಿಗೆ ಮಲ್ಪನಾಗ ಮೀನು ಡ್ಯಾನ್ಸ್ ಮಲ್ಪೋರೆ. ಟು ಬಿ ಫ್ರ್ಯಾಂಕ್ ಅಂದು ಅಡಿಗೆ ಮಲ್ಪನಾಗಲ ಡಾನ್ಸ್ ಮಲ್ತದು ಇಲ್ಲಡು ಬೈಗಳೆಲ್ಲ ಕೇಂದೆ ಇರು ಡ್ಯಾನ್ಸ್ ಬಾರಿ ಪೊರ್ಲು ಮಲ್ತೊಂದುಲ್ಲಾರೆ ಬಾರಿ ಪೊರ್ಲುದ ಡ್ಯಾನ್ಸ್ ದಯಪಂಡ ವಿಂಗ್ಸ್ ಪೂರ ತಿಕ್ಕದಂಡೆ ಅಂಚೆನೆ ಇರೆಗೆ ಅಡಿಗೆ ಮಲ್ಪನಾಗಲ ಡ್ಯಾನ್ಸ್ ಮಲ್ಪೆ ಅನ್ಪೊಂದುಲ್ಲಾರು. ಅಂಚಾದ ಪುನಗ ಇರೆಗೆ ಅರುಣಾ ಮಸಾಲ ದಕ್ಕಲೆ ಒಂಜಿ ಎಡ್ಡೆ ಗಿಫ್ಟ್ ಕೊಡ್ತೇರೆ. ಅಂಚಾದೆ ಅರುಣಾ ಮಸಾಲ ದಕ್ಕಲೆ ದಾಯ್ತು ಹೇಳ್ತೊಂದುಲ್ಲಾರು ಅಡುಗೆನೆ ಮಲ್ಪ ಜೊತೆ ಇದು ಅಡಿಗೆ ಮಲ್ಪ ಜಾರ ಬೊಕ್ಕ ಇರ ಅಡಿಗೆ ಮಲ್ಪ ಡ್ಯಾನ್ಸ್ ಮಲ್ಪ ಅಂಡರ್ ಕಡಿಮೆ ದೋಸೆ ಚಪಾತಿ ಮಾತ್ರ ಮಲ್ಪ ಮಲ್ಲೇಜ್ ಅರುಣಾ ಮಸಾಲ ದಕ್ಕಲೆ ಕೊರಿ ಬೊಕ್ಕ ಇರೊಂಜಿ ಡ್ಯಾನ್ಸ್ ಕಲ್ಪೊಡು ಯಾರು ಕೊಡ್ತೀನಿ ಕೋರಿ ಮಲ್ಪೊಡ ಪುಣತೆ ಇರು ಕೋರಿ ಮಲ್ಪನಾಗ ಡ್ಯಾನ್ಸ್ ಮಲ್ತೊಂದು ಅರುಣಾ ಮಸಾಲನ್ ಪಾಡ್ದು ನನ್ನದು ಬೊಕ್ಕ ಇರು ಅಡಿಗೆ ಮಲ್ಪೊಡು ಅರುಣಾ ಮಸಾಲ ಪಾಡದೆ ಬಾರಿ ಶೋಕ್ ನಲಿಪೊಡು. ಥ್ಯಾಂಕ್ ಯು ವೆರಿ ಮಚ್. Hi, this is Sweetie Sandeep here and I'm going to perform in Dance Mummy Dance. ಇದೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಎಲ್ಲ ಮಮ್ಮೀಸ್ಗೂ ಪರ್ಫಾರ್ಮ್ ಮಾಡಲಿಕ್ಕೆ ಅವ್ರ ಹಿಡನ್ ಟ್ಯಾಲೆಂಟ್ಸ್ ಅನ್ನು ಶೋಕೇಸ್ ಮಾಡಲಿಕ್ಕೆ. ಸೊ ಇಟ್ಸ್ ಅ ವೆರಿ ಗುಡ್ ಆಪರ್ಚುನಿಟಿ ಫಾರ್ ಮೀ ಟು ಕಮ್ ಹಿಯರ್ ಆ್ಯಂಡ್ ಶೋಕೇಸ್ ಮೈ ಟ್ಯಾಲೆಂಟ್ಸ್ ಆ್ಯಂಡ್ ಗೈಡೆನ್ಸ್ ಅಂದರೆ ಸಪೋರ್ಟಿವ್. ನನ್ನ ಹಸ್ಬೆಂಡ್ ನನ್ನ ಇನ್ಲಾಸ್ ಈಚ್ ಆ್ಯಂಡ್ ಎವ್ರಿ ಒನ್ ಆರ್ ಸಪೋರ್ಟಿವ್ ಫಾರ್ ಮಿ ಆ್ಯಂಡ್ ಇವಾಗ ನಾನು ಇವತ್ತು ಇಲ್ಲಿ ಇರಬೇಕಾದ್ರೆ ಅದಕ್ಕೆ ಎಲ್ಲ ಕ್ರೆಡಿಟ್ ನನ್ನ ಕೊಲೀಗ್ ತುಳಸಿ ಅಕ್ಕ. ಐ ಲವ್ ಯು ಅ ಲಾಟ್. ನಿಮಗೆ ಹೋಗುತ್ತೆ ಎಲ್ಲ ಆ್ಯಂಡ್ ಎವ್ರಿ ಒನ್ ಆಲ್ ಮೈ ಕಲೀಗ್ಸ್ ಐ ಲವ್ ಯು ಅ ಲಾಟ್ ಫಾರ್ ಸಪೋರ್ಟಿಂಗ್ ಮೀ ಆ್ಯಂಡ್ building a courage in me to perform on this stage and this is the first time I'm performing for the audition. And all the best for all the mummies. Rock on. मेरा दिल धड़के तेरे नाल सजना वे मेरा दिल धड़के मेरा दिल आशिकी हयाती नसीबी हबीबी आशिकी लवली हो गया नाम तेरा पढ़ के मैं लवली हो गया नाम तेरा पढ़ के मैं लवली हो गया नाम तेरा पढ़ के मैं लवली हो गया नाम तेरा पढ़ के
लाजवाब तेरे जलवे हजार, मेरा भी पता है मैं न मानू कभी हार। तेरी मेरी दुनिया में बेहिसाब प्यार, मैं हूँ एक एंजल और डेविल मेरा यार। तेरे जैसा दुनिया में कोई भी नहीं, जिसे ढूंढती नजर लगे तू ही है वही। परियों की रानी हूँ मैं सबसे हंसी, पर तेरे बिना किक मुझे मिलती नहीं। तेरे बिना किक मुझे मिलती नहीं। तेरे बिना किक मुझे मिलती नहीं। तेरे बिना जे मैनू यार ना मिले ते मर जावां, जे मैनू प्यार ना मिले ते मर जावां, जे मैनू प्यार ना। ಸ್ವೀಟಿ ಸಂದೀಪ್. ಎಸ್ ಸರ್. ಸಂದೀಪ್ ಇದು ಬಂದಿದ್ದಾರಾ? ಇಲ್ಲ, ಅವ್ರು ಇಲ್ಲಿಲ್ಲ, ಅವರು ಮೈಸೂರಲ್ಲಿದ್ದಾರೆ. ಓಕೆ. ಕಾಂಪಿಟೇಷನ್ ಫಸ್ಟ್ ಮಾಡ್ತಾ ಇರೋದಲ್ಲ, ಅದಕ್ಕೆ ಮುಂಚೆ ಮಾಡಿದ್ರು? ಆಡಿಷನ್ ಫಸ್ಟ್ ಟೈಮ್ ಇನ್ ಲೈಫ್. ಸೊ ಕಾಂಪಿಟೇಷನ್ಸ್ ಅಂದರೆ ಅದೇ ಸ್ಕೂಲ್ ಕಾಲೇಜ್. ಓಕೆ. ಹಾಂ. ಹೇಗೆ ಅನಿಸ್ತು ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್? ಇಟ್ಸ್ ರಿಯಲಿ ರಾಕಿಂಗ್ ಸರ್. ಐ ಆಮ್ ರಿಯಲಿ ಫಸ್ಟ್ ಆಫ್ ಆಲ್ ವೆರಿ ನರ್ವಸ್ ಆಗಿದ್ದೆ, ಬಟ್ ನೋ ಪ್ರಾಬ್ಲಮ್, ಐ ಕುಡ್ ಮೇಕ್ ಇಟ್, ಐ ಹೋಪ್ ಸೊ. ಸೊ ಇವಾಗ ನನ್ನ ಮಗಳು ಕೂಡ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾಳೆ. ಎಷ್ಟು ವರ್ಷದ ಮಗುಗೆ? ಅವಳಿಗೆ 3 ವರ್ಷ. ನಿಮ್ಮ ಮಗಳಿಗೆ 3 ವರ್ಷ ಹೇಳಿದ್ರೆ ನಂಬಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಮದುವೆ ಆಗಿದೆ ಅಂತ ಹೇಳಿದರೆ ನಂಬಲಿಕ್ಕೆ ಆಗೋದಿಲ್ಲ. ಆಲ್ ರೈಟ್. ಏನಂತ ಬರ್ದಿದ್ದೀರಿ? ಕ್ಯಾಂಟೀನಲ್ಲಿ ಕ್ಲಾಸ್ ಇಲ್ವಾ ಅಂತ ಕೇಳಿದ್ರು ಅಂತೇಳಿ. ಯಾರು ಕೇಳಿದ್ರು ನಿಮ್ಮ ಹತ್ರ ಹಾಗೆ? ಗೊತ್ತಿಲ್ಲ, ಯಾವುದೋ ಒಂದು ಮ್ಯಾಮ್, ನಾನಲ್ಲಿ ಇಲ್ಲಿದ್ದು ಲೆಕ್ಚರರ್, ನೀವು ಸ್ಟೂಡೆಂಟ್ ಅಂತ ಎಣಿಸ್ಕೊಂಡ್ರು. ಹೌದು, ನಾವು ಕೂಡ ಅದೇ ಅಭಿಪ್ರಾಯ. ಆದರೆ ಡಾನ್ಸ್ ಮಮ್ಮಿ ಡಾನ್ಸ್ ನಮ್ಮ ಟಿವಿಯವರು ಕರೆಕ್ಟಾಗಿ ಸ್ಕ್ರೀನಿಂಗ್ ಮಾಡಿಯೇ ತಗೊಂಡಿದ್ದಾರೆ ನಿಜ ಮಮ್ಮೀಸನ್ನು. ಆದ ಕಾರಣ ನಂಬ್ತಾ ಇದ್ದೇವೆ ನೀವು ಮಮ್ಮಿ ಅಂತೇಳಿ. ಸ್ವೀಟಿ ಭಾಳ ಸ್ವೀಟಾಗಿ ಡಾನ್ಸ್ ಮಾಡಿದ್ದೀರಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಂದು ಒಂದೇ ಒಂದು ಸಣ್ಣ ಒಬ್ಸರ್ವೇಷನ್ ಅಂತ ಹೇಳಿದರೆ, ವೆನ್ ಯು ಚೋಸ್ ದ ಮೆಡ್ಲಿ ಫ್ರಮ್ ಒನ್ ಟು ದಿ ಅದರ್, maybe you could have changed the style of dancing also. ಸ್ವಲ್ಪ ಸ್ಟೈಲ್ ರಿಮೈನ್ ದ ಸೇಮ್. ಫಸ್ಟ್ ಇದಕ್ಕೂ ಸೆಕೆಂಡ್ ಇದಕ್ಕೂ ಹೆಚ್ಚು ವ್ಯತ್ಯಾಸ ಇರಲಿಲ್ಲ. ದ ವೆರಿ ರೀಸನ್ ಬಿಹೈಂಡ್ ಚೂಸಿಂಗ್ ಅ ಮೆಡ್ಲಿ ಶುಡ್ ಬಿ ದಟ್ ಯು ಶೋ that you are a versatile dancer by changing the style of dancing. Okay ma'am, sure. Anyway, we will keep the decision pending. Okay ma'am. illa anta helta illa. Okay, yeah. We will just keep it pending. Okay ma'am, thank you. All the best. You thank have you done ma'am, well. thank you so much. All the best. Thank you sir. ಹಲೋ, ನನ್ನ ಹೆಸರು ಮೇಘಾ ಕಾಮತ್ ಅಂತ. ನಾನು ಮ್ಯಾಂಗ್ಳೂರಿಂದ ಬರ್ತಾ ಇದ್ದೇನೆ. ಇಟ್ಸ್ ಅ ಗ್ರೇಟ್ ಅಪರ್ಚುನಿಟಿ ಟು ಪಾರ್ಟಿಸಿಪೇಟ್ ಇನ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಕಾಂಟೆಸ್ಟ್. ಎಲ್ಲ ಮಮ್ಮೀಸ್ ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅವರ ಟ್ಯಾಲೆಂಟ್ ಶೋ ಮಾಡಲಿಕ್ಕೆ ಒಂದು ಅಪರ್ಚುನಿಟಿ ಸಿಗ್ತಾ ಇದೆ. ಇಟ್ಸ್ ಅ ಗ್ರೇಟ್ ಥಿಂಗ್ ದಟ್ ನಮ್ಮ ಟಿವಿ ಈಸ್ ಡೂಯಿಂಗ್. ನಾನು ಕ್ಲಾಸಿಕಲ್ ಲೈಕ್ ಫ್ರಮ್ 4th ಸ್ಟ್ಯಾಂಡರ್ಡ್ ಟು 7th ಸ್ಟ್ಯಾಂಡರ್ಡ್ ಕಲ್ತಿದ್ದೆ. ಆಫ್ಟರ್ ದಟ್ ಐ ನೆವರ್ ಜಾಯಿಂಡ್ ಎನಿ ಡ್ಯಾನ್ಸ್ ಕ್ಲಾಸ್. ನನ್ನನ್ನು ನಾನೇ ಟ್ರೈನ್ ಮಾಡ್ಕೊಳ್ತಾ ಇರ್ತೇನೆ. ಬಟ್ ಸ್ಟಿಲ್ ಐ ಹ್ಯಾವ್ ಅ ಡ್ರೀಮ್ ಟು go to the bigger platform and perform. So this is where my dream is going to come true. ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ನನ್ನ ತಂದೆ ತಾಯಿ, ನನ್ನ ಅತ್ತೆ ಮಾವ, ದೇ ಆರ್ ಗ್ರೇಟ್. ನನ್ನ ಹಸ್ಬೆಂಡ್ ಈಸ್ ಆಸಮ್. he was the one who pushed me into this. ನನ್ನ ಕಲೀಗ್ಸ್ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಎಲ್ಲರೂ ನನ್ನನ್ನು ಇಲ್ಲಿ ಹೋಗಲೇಬೇಕು ಅಂತ ಕಳಿಸಿದ್ರು. ಸೊ ಐ ಹ್ಯಾವ್ ಕಮ್ ಹಿಯರ್. लट उलझे सुलझा जा बालम, लट उलझे सुलझा जा बालम, लट उलझे सुलझा बालम, लट उलझे सुलझा जा बालम। माथे की बिंदिया सजा जा बलम, लट उलझे सुलझा जा बलम, लट उलझे। लट उलझे सुलझा बलम, गरे ने दगरे ने दगरे ने दबने बदली दबने बगरे
ga da ni da ga ma ni da ga ma ni da ga ma ba 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 ga ma pa ne ni da ba 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 da ni da ba ba ga ba ba ni ba 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 ni ma ba ga ma sa ga ni ba ga ma ga re da ni ba ga ma ga re da ni ba ga ma ga re da ma ga re da ma ga re da ma ga re da ga re da ga re da la ul ji sum ja ba la man moyini मन मोहिनी मोरे मन भावे मन मोहिनी मोरे मन भावे मन मोहिनी मन भावे मन मोहिनी मन मोहिनी मन ಮೇಘ ಬಹಳ ಸ್ಪಷ್ಟತೆಯೊಟ್ಟಿಗೆ ಡ್ಯಾನ್ಸ್ ಮಾಡಿದ್ದೀರಿ. ಒಂದು ಸ್ಟೆಪ್ ತೆಗೆಯುವಾಗ ಅದನ್ನು ಸಂಪೂರ್ಣವಾಗಿ ಮಾಡ್ತಾ ಮಾಡಿದ್ದೀರಿ. ನಿಮಗೆ ಯಾರು ಇದನ್ನು ಕಲಿಸಿಕೊಟ್ರು ಡ್ಯಾನ್ಸನ್ನು? ಓ, ನೀವೇ ಕೊರಿಯೋಗ್ರಾಫ್ ಮಾಡಿದ್ರಾ? ಫಸ್ಟ್ ಎಲ್ಲಿ ಮಾಡಿದ್ರಾ ಡ್ಯಾನ್ಸ್? ಇದಕ್ಕಿಂತ ಮುಂಚೆ ಮಾಡಿದ್ರಾ? ಹೌದು, ಅಂದರೆ ನಾನು ಆಫೀಸಲ್ಲಿ ಎವ್ರಿ ಇಯರ್ ಪ್ರೋಗ್ರಾಮ್ ಕೊಡ್ತಾ ಇರ್ತೇನೆ. ಓಕೆ, ಹೇಗೆ ಅನಿಸುತ್ತೆ ನಿಮಗೆ ಡ್ಯಾನ್ಸ್ ಮಾಮ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್? ಎಕ್ಸೈಟೆಡ್. ಓಕೆ, ನೈಸ್ ಮೇಘ. ನಮ್ಗನ್ನಿಸ್ತದೆ ನಿಮ್ಮಲ್ಲಿ ಪೊಟೆನ್ಷಿಯಲ್ ಉಂಟು ಅಂತ ಹೇಳಿ. ಸೊ ಐ ಥಿಂಕ್ ಅರುಣ್ ಆ್ಯಂಡ್ ಐ ಹ್ಯಾವ್ ಡಿಸೈಡೆಡ್ ಟು ಗಿವ್ ಯು ದ ವಿಂಗ್. ಕಂಗ್ರ್ಯಾಚುಲೇಷನ್ಸ್, ಯು ಆರ್ ಚೋಸನ್. ನೀವು ಜೊತೆಯಾಗಿ ಬಂದಿದ್ದೀರಿ, ಡ್ಯುಯೆಟ್ ಡ್ಯಾನ್ಸ್ ಇತ್ತಾ? ಇಲ್ಲ, ಸೋಲೋ. ಓಕೆ, ಇಬ್ರು ಮಮ್ಮೀಸಾ? ಹಾ, ಓಕೆ, ಇಬ್ರು ಮಮ್ಮೀಸ್ ಬಂದಿದ್ದಾರೆ. ನೋಡೋಣ, ಇಬ್ರು ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀರಾ? ಹೌದು. ನಿಮಗೆ ವಿಂಗ್ಸ್ ಇದೆ, ಅವ್ರ ಹತ್ರ ಏನಿಲ್ಲ? ಅವರು ಪೆಂಡಿಂಗ್ ಅಲ್ಲಿದ್ದೇನೆ ನಾನು, ಸೊ ಹೋಪ್ಫುಲಿ ವೇಟಿಂಗ್ ಫಾರ್ ದ ರಿಸಲ್ಟ್ಸ್. ಓಕೆ ಓಕೆ, ರಿಸಲ್ಟ್ ನೆಗೆಟಿವ್ ಆಗಲಿ ಪಾಸಿಟಿವ್ ಆಗಲಿ ನಾವು ಪಾರ್ಟಿಸಿಪೇಟ್ ಮಾಡಲೇಬೇಕು. ಸೊ ನಿಮಗೆ ಹೇಗೆ ಅನಿಸುತ್ತೆ? ಇಟ್ಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ಸ್ ಫಾರ್ ದ ವಿಂಗ್ಸ್. ಐ ಆಮ್ ವೆರಿ ಹ್ಯಾಪಿ. ಫುಲ್ ಹ್ಯಾಪಿ. ಈ ಥರ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋಕ್ಕೆಲ್ಲ ಆಗುತ್ತೆ? ಎಷ್ಟು ಮಕ್ಕಳು ನಿಮಗೆ? ಒಬ್ಳು ಮಗಳು, 4.5 ವರ್ಷ, ದಕ್ಷ ಅಂತ. ಆದರೂ ಯಾವ ಥರ ನೀವು ಡ್ಯಾನ್ಸ್ ಪ್ರಾಕ್ಟೀಸ್ ಹೇಗೆ ಮಾಡ್ತೀರಾ? ಫಸ್ಟ್ ಆಫೀಸಿಂದ ಬರುವಾಗಲೇ 7:15, ಮತ್ತು ಮಗುವಿದು ಹೋಮ್ವರ್ಕ್ ಅದು ಇದು. ಲಕ್ಕಿಲಿ ನನಗೆ ಮನೆ ಕೆಲಸ ಎಂತ ಇಲ್ಲ. ನನ್ನ ಅತ್ತೆ ಮಾವ ನನಗೆ ದೇವ್ರ ಥರ ಸಿಕ್ಕಿದ್ದಾರೆ. ದೇ ವಿಲ್ ಡೂ ಎವ್ರಿಥಿಂಗ್ ಫಾರ್ ಮೀ. ಸೊ ಐ ಡೋಂಟ್ ಹ್ಯಾವ್ ಎನಿ ಹೌಸ್ ವರ್ಕ್. ಮಗುವಿದು ಒಂದು ಹೋಮ್ವರ್ಕ್ ಎಲ್ಲ ಸೆಟ್ ಆದ ಮೇಲೆ ಮತ್ತೆ ನಾನು ಫ್ರೀ. ಸೊ ಐ ಕ್ಯಾನ್ ಪ್ರಾಕ್ಟೀಸ್ ಎನಿ ಟೈಮ್. ಎಷ್ಟೊತ್ತಿಗೆ ಮಗುವಿದು ಹೋಮ್ವರ್ಕ್ ಮುಗಿಯುತ್ತೆ? ಆಲ್ಮೋಸ್ಟ್ 8:30. ಆಮೇಲೆ ಅವಳಿಗೆ ತಿನ್ನಿಸಿ ಎಲ್ಲ ಆಗುವಾಗ 9 ಆಗ್ತದೆ. ಸೊ ಆಫ್ಟರ್ 9 ರಾತ್ರಿ 9ರಿಂದ ಬೆಳಿಗ್ಗೆವರೆಗೆ ಇವರು ಕುಣಿತಾನೆ ಇರ್ತಾರೆ ಅಲ್ವಾ? ಹಾಗೆ ಅಲ್ವಾ? ಆಲ್ಮೋಸ್ಟ್ ರಾತ್ರಿ 9ರಿಂದ ಬೆಳಿಗ್ಗೆವರೆಗೂ ಆಫೀಸಿಗೆ ಹೋಗೋವರೆಗೂ ಕುಣಿತಾ ಇರ್ತಾರೆ. ಸೊ ಆಲ್ ದ ಬೆಸ್ಟ್, ಕುಣಿತಾನೆ ಇರೆ. ಖಂಡಿತವಾಗ್ಲೂ ಇವಾಗ ಆಡಿಷನ್ ರೌಂಡಿಗೆ ಬಂದಿದ್ದೀರಾ. ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆಗದಿದ್ರು ನಾವು ಬರಿಗೈಯಲ್ಲಿ ಕಳಿಸೋದಿಲ್ಲ ನಿಮ್ಮನ್ನು, ಯಾರನ್ನು. ನಿಮಗೆ ಒಂದು ಅರುಣ ಮಸಾಲ ಕಡೆಯಿಂದ ಒಂದು ಗಿಫ್ಟ್ ಕೊಡ್ತಾ ಇದ್ದೀವಿ. ಇನ್ನು ಯಾವ ಥರ ಅಂದರೆ ನೀವು ಮನೆಗೆ ಹೋಗಿ ಅಡುಗೆ ಮಾಡ್ತಾ ಕುಣಿತಾ ಡ್ಯಾನ್ಸ್ ಮಾಡ್ತಾ ಪ್ರಾಕ್ಟೀಸ್ ಮಾಡ್ಬೋದು. ಸೊ ನಿಮಗೋಸ್ಕರ ಅರುಣ ಮಸಾಲ ಕಡೆಯಿಂದ ಒಂದು ಉಡುಗೊರೆ. ಥ್ಯಾಂಕ್ ಯು. ನನ್ನ ಹಸ್ಬೆಂಡ್ ಪದ್ಯ ಪಂಡೇರಿ, ನಾನು ಡ್ಯಾನ್ಸ್ ಮಲ್ತೆ. ಅರೆ ಖುಷಿ ಅಂಡ್ ಇರು ಇಂಚೆ ಪ್ರೋಗ್ರಾಮ್ ಉಂಟು ಮಲ್ಪಲೆ ಪಂಡೇರು. ಅದಕ್ಕೋಸ್ಕರ ಚಲೋ ಪಂಡೆ ಬಕ್ಕವರ ನನ್ನ ಹಸ್ಬೆಂಡ್ ಪೋದು ಮೆಲ್ಲ ಪೋಡಿದ ಕೇನಿಯೆ ಐಕಾರ್ ಪಂಡೇರು. ನಿನ್ನೆ ಇಷ್ಟ ಪಂಡೇರು నీకు టైం యా ఉండత్తా తూ అని పండేరు యాన్ల ఆలోచన మల్తే ఓర బొచ్చు పండది ಜಾರಿಯೆ ಬೊಕ್ಕ ಸೌಜನ್ಯ ಪಂಡೇರು ಈತ ಟ್ಯಾಲೆಂಟ್ ಪತ್ತೊಂದು ದಾಯಿ ಕುಲ್ದೇರು. ಸೊ ಎಂಕ್ಲ ಆಶೆ ಅಂಡು ಬಾಲ್ಯದ ನೆನಪಂಡು ಅಂಚ ಬರ್ತೀನಿ. ಭಾರಿ ಪೊಡಿಗೆ ಒಂದುಂಡು ದಾದ ಪಂಡಗ ಮಸ್ತ್ ಮಮ್ಮಿ ಸುಳ್ಳೀರು ಎಂಕ್ ಪ್ರಾಕ್ಟೀಸ್ ಮಲ್ಪರ ಟೈಮ್ ಇಜ್ಜಿ ಪುಲ್ಲ ಕಾಂಡ 5 ಗಂಟೆ ಲಕ್ಕದು ಒಂತ ಮಲ್ಪುನು ಪಂಡ ಕಂಡೆನಿಗ್ಲ ಮಾಗೆಕ್ಲ ಡಿಸ್ಟರ್ಬ್ ಆಯ್ರ ಬಲ್ಲಿ ಐತಿ ಅಕ್ಲ ಜೊತೆದಾಯಿ ಬೊಕ್ಕ ಮೆಲ್ಲ 12 ಗಂಟೆ ಬೊಕ್ಕ ಬರ್ತದೆ 1 ಅವರ್ ಒಂತ ಕಲ್ತದು ಅಂಚ ಮಲ್ತ ಅಂಚ ಒಂದು ಬಾರಿ ಎಡ್ಡ ವೇದಿಕೆ ಎಂದು ಪಂಡ ಎಂಕ್ಲೆಗ್ ಪಂಡ ಮೈಂಡ್ ಒಂತ ರಿಲೀಫ್ ಆಯ್ರ
ಎಂಕಲ್ನ ಟ್ಯಾಲೆಂಟನ್ನು ಪಿದೆ ಗೊತ್ತಾಯಿರ ಎಂಗ್ಲಿ ಬೆತ್ತ ಅವಕಾಶ ಇಜ್ಜತೆ ತೋಚ್ಪಾಯಿರ ಮಮ್ಮಿ ಸಾಯಿಬಾಗ ಪೂರ ಜವಾಬ್ದಾರಿ ಎಂಕ್ಲೆಗೆ ಬೂರುಂಡು ಪ್ರತಿ ಒಂಜೆಲ್ಲ ತೂ ಓಡಾಪುಂಡು ಎಂಕಲ್ನ ಆಸೆನು ಪೂರ ಬುಡಿ ಓಡಾಪುಂಡು ಇಂದು ಎಂಕಲ ಆಸೆನು ಎದುರ್ಕಂತಿನಕ ಮಸ್ತ್ ಥ್ಯಾಂಕ್ಸ್ ನಮ್ಮ ಟಿ ವಿ ದಕ್ಕೆ. ವಾಗರ್ಧಾವಿವ ಸಂಪೃಕ್ತೌ ವಾಗರ್ಧ ಪ್ರತಿಪತ್ತಯೇ ಜಗತಃ ಪಿತರೌ ವಂದೇ ಪಾರ್ವತಿ ಪರಮೇಶ್ವರೌ ವಂದೇ ಪಾರ್ವತಿ ಪರಮೇಶ್ವರೌ. నాద వినోదము నాట్య విలాసము పరమ సుఖము పరము అభినయ వేదము సభకనువాదము సలుపు పరమ పదము భావములు భంగిమలు గానములు గమకములు భావములో భంగిమలో గానములో గమకములో ఆంగికమౌ తపమీ గతి సేయగ నాద వినోదము నాట్య విలాసము పరమ సుఖము పరము అభినయ వేదము సభకనువాదము సలుపు పరమ పదము. మదని మదని సని రిజని దని మగమదద్ద గమమ్మ రిగస కైలాసాన కార్తీకాన శివరూపం ప్రమిదే లేని ప్రమదాలోక హిమదీపం నవరస నటనం జతియుత గమనం నవరస నటనం జతియుత గమనం సితగిరి చరణం సురనది పయనం భరతమైన నాట్యం బ్రతుకు నిత్య నృత్యం భరతమైన నాట్యం బ్రతుకు నిత్య నృత్యం తపనుని కిరణం తామసహరణం తపనుని కిరణం తామసహరణం శివుని నయన త్రయలాస్యం తకిట తకిట ధిమి నాట్యం తకిట తకిట ధిమి లాస్యం నమక చమక సహజం నతత్ ప్రకృతి పాదజం నర్తనమే శివ కవచం నటరాజ పాద సుమరజం ధిరనన ధిరనన ధిర 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 నాద వినోదము నాట్య విలాసము పరమ సుఖము పరము అభినయ వేదము సభకనువాదము సలుపు పరమ పదము. ಚಿತ್ರ ಬಿ ಕುಂದರ್. ಎಸ್ ಮ್ಯಾಮ್ ಎಲ್ಲಿಂದ ಬಂದಿದ್ದೀರಾ? ನೀರ್ಮಾರ್ಗದಿಂದ. ನೀರ್ಮಾರ್ಗ. ನಂದು ಫ್ಯಾನ್ಸಿ ಆ್ಯಂಡ್ ಗಿಫ್ಟ್ ಸೆಂಟರ್ ಕೊಟ್ಟಾರದಲ್ಲಿ. ಕೊಟ್ಟಾರದಲ್ಲಿ ಎಷ್ಟು ಮಕ್ಕಳಿದೆ ಮೇಡಮ್ಗೆ? ಇಬ್ಬರು ಮದುವೆ ಆಗಿದೆ, ದೊಡ್ಡ ಮಗಳಿಗೆ ಇಬ್ಬರು ಮಕ್ಕಳಿದ್ದಾರೆ. ಅವಳಿಗೆ ಮಗ ಸೆಕೆಂಡ್ PUC. ಗೊತ್ತೇ ಆಗ್ತಿಲ್ಲ ಮೇಡಮ್. ಥ್ಯಾಂಕ್ ಯು. 27 ಅಂದರೆ ಇನ್ನು ಮೊಮ್ಮಕ್ಕಳು ಕೂಡ ಇದ್ದಾರಾ? ಮೊಮ್ಮಕ್ಕಳಿದ್ದಾರೆ. ಎಷ್ಟು ಜನ ಮೊಮ್ಮಕ್ಕಳಿದ್ದಾರೆ? ದೊಡ್ಡ ಮಗಳು 3rd ಸ್ಟ್ಯಾಂಡರ್ಡ್. ದೊಡ್ಡ ಮೊಮ್ಮಗಳು 3rd ಸ್ಟ್ಯಾಂಡರ್ಡಾ? ಎಸ್. ಇಲ್ಲಿ 4 ತಿಂಗಳ ಮಗುವಿನ ಅಮ್ಮಂದ್ರು ಕೂಡ ಡ್ಯಾನ್ಸ್ ಮಾಡಿದ್ದಾರೆ. ಈಗ 3ನೇ ಕ್ಲಾಸಲ್ಲಿ ಮೊಮ್ಮಕ್ಕಳಿರುವ ಅಮ್ಮಂದ್ರು ಕೂಡ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಬಹಳ ಸಂತೋಷ ಆಯ್ತು. ಎನರ್ಜಿ ಇರಲಿಲ್ಲ ಮೇಡಮ್. ಹೌದು, ಎನರ್ಜಿ ತುಂಬಾ, ಸ್ಟ್ಯಾಮಿನಾ ಈಸ್ ರಿಯಲಿ ಕಮೆಂಡಬಲ್. ತುಂಬಾ ಖುಷಿ ಆಯ್ತು.
ಇನ್ನು ಸ್ಪರ್ಧೆ ಮುಂದೆ ಮುಂದೆ ಹೋಗ್ತಾ ಇದ್ದಾಗ ಬರೀ ಭರತನಾಟ್ಯಂಗೆ ಸೀಮಿತವಾಗಿರುವುದಿಲ್ಲ, ಬೇರೆ ಬೇರೆ ಶೈಲಿಯಲ್ಲಿ ಡ್ಯಾನ್ಸ್ ಮಾಡಬೇಕಾಗ್ತದೆ. ಆ ಡ್ಯಾನ್ಸ್ ಮಾಡ್ತೇನೆ ಅಂತ ಹೇಳುವಂತಹ ಆತ್ಮನಂಬಿಕೆ ಇದೆನಾ? ನಾನು ಎಲ್ಲ ಮಾಡಿದ್ದೇನೆ. ಎಷ್ಟು ವರ್ಷದಿಂದ ಭರತನಾಟ್ಯ ಮಾಡ್ತಿದ್ದೀರಾ? ನಾನು ಸಣ್ಣ ಮಗುವಿಂದ ಮಾಡ್ತಾ ಇದ್ದೆ. 13 ಇಯರ್ಸ್ ಅಲ್ಲಿ ಸ್ಟೇಜ್ ಬಂದಿದ್ದೇನೆ. ಓಕೆ. ನನ್ನ ನೇಟಿವ್ ಪ್ಲೇಸ್ ಚೆನ್ನೈ. ಹೇಗೆ ಅನಿಸ್ತದೆ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್? ಖುಷಿ ಆಯಿತು ನನಗೆ, ಅಂದರೆ ಮುಂಚೆದ ಕಾಲ ಮಗು ಚೈಲ್ಡ್ ನೆನಪಿಗೆ ಆಯಿತು. ನಾವು ಸ್ವಲ್ಪ ಸಮಯದ ನಂತರ ನಿಮಗೆ ಹೇಳ್ತೇವೆ. ರೈಟ್ ನಾವು ಡಿಸಿಷನ್ ಇಸ್ ಕೆಪ್ಟ್ ಪೆಂಡಿಂಗ್. ಸ್ವಲ್ಪ ಹೊತ್ತಿನ ನಂತರ ಹೇಳ್ತೇವೆ. ಆದೀತಾ? ಬಾಲಯಪ್ಪನಾಗ ಎಲ್ಲಿಯಪ್ಪನಾಗ ಮಲ್ತಿದ್ದೀನಿ, ಎಲ್ಲಿ ಪ್ರಾಡ್ ಮಲ್ತಿದ್ದೀನಿ. ಡ್ಯಾನ್ಸ್ ಬಿಡ್ದು 28 ವರ್ಷ ಅಂಡ್ 28 ವರ್ಷದ ಬೊಕ್ಕ ಇತ್ತ ಮಲ್ಪನ ಪಂಡ ಕುಸಾಲತ್ತು. ಓಕೆ, ಎಲ್ಲೆಡೆ ಇರು ಡ್ಯಾನ್ಸರ್, ಎಲ್ಲೇ ಅಪ್ಪನ ಡ್ಯಾನ್ಸ್ ಮಲ್ತೊಂತಾರೆ? ಎಲ್ಲೆಡೆನೆ ಡ್ಯಾನ್ಸರ್. ಮಸ್ತ್ ಸ್ಟೇಜ್ ಪ್ರೋಗ್ರಾಮ್ ಕೊಡ್ತೆ ಅಂಡ ಮದ್ಮೆ ಬೇಕು ಒಂಜಿ ಸ್ಟೇಜ್ಲ ಮಿತ್ತರ್ದಿಜ್ಜಿ. ಮಸ್ತ್ ಖುಷಿ ಅಂಡ್ ದುಂಬುದ ಪುರ ಏನೇನೆ ಬಾಲ್ಯದ ನೆನಪು ಮಸ್ತ್ ಬರ್ತಂಡೆ ಇಂಕಿತ್ತು. ಚೈಲ್ಡ್ ಪುನಗ ನಾಲ್ತಿದ್ದೀನಿ ಅವೇ ಇಂಕ್ ಮಸ್ತ್ ಖುಷಿ ಅಂಡ್. ಓಕೆ, ನಿಜವಾದ್ಲ ಗ್ರೇಟ್. ಇಂಚಿನ ಅಪ್ಪೆಲ್ಲು ನಿಜವಾದ್ಲ ಗ್ರೇಟ್. ದಯಪನ್ನಾಗ 12 ಗಂಟೆ ರಾತ್ರಿ ಹಿಡಿದು ಬೊಕ್ಕ ಪ್ರಾಕ್ಟೀಸ್ ಮಲ್ತದೆ. ಕಾಂಡೆ ಪುಲ್ಯಕೋಲ್ 4 ಗಂಟೆಗೆ ಲಾಕ್ಕಿದ್ದು. ದಯಪಂಡ ಅಕ್ಕಲ್ ಬಿಸ್ನೆಸ್ ಏನಿರ್ದವರ 4 ಗಂಟೆಗೆ ಕಾಂಡೆ ಲಾಕಿದ್ದು 1 ಅವರ್ ಪ್ರಾಕ್ಟೀಸ್ ಮಲ್ತದೆ. ಮಸ್ತ್ ಹಾರ್ಡ್ ಆದ ವರ್ಕ್ ಮಲ್ತೊಂದಿಲ್ಲ ನಿಜವಾದ್ಲ ಮೇರೆ ತೂನಾಗ ನಿಜವಾದ್ಲ ಮಸ್ತ್ ಖುಷಿ ಆವೊಂದುಂಡು. ಈ ರೀತಿ ಬೈದಾರೆ ಇರೆಗೆ ಖಾಲಿ ಕೈಟ್ ಕಡ ಪುಡ್ಚ ನಿಗ್ಲಿಗೆ ದಾದಾಳ ಕೊರದೆ ಕಡಪುಂಡು. ದಯಪನ್ನಾಗ ಅರುಣಾ ಮಸಾಲದಕ್ಕೆಲ್ಲ ಪೂರ ಅಪ್ಪೆಲ್ಲೆಗೋಸ್ಕರ ಒಂಜಿ ಅರುಣಾ ಮಸಾಲ ಕೊರೊಂದುಲ್ಲೇರೆ. ಅರುಣಾ ಮಸಾಲನ್ ಪಾಡ್ದು ರಾತ್ರಿ 12 ಗಂಟೆ ಡ್ಯಾನ್ಸ್ ಮಲ್ಪೊರತೆ. ಅಡಿಗೆ ಮಲ್ತೊಂದು ಡ್ಯಾನ್ಸ್ ಮಲ್ಪಿಲ್ಲ ನಾನು ಬೊಕ್ಕ 12 ಗಂಟೆ ಜಪ್ಪುನು ಗಟ್ಟಿ ಮಸ್ತ್ ನಿದ್ರೆಡು ಪುಡ ಅಂಚಂಡ. ಓಕೆ, ಇರೆಗೋಸ್ಕರ ಅರುಣಾ ಮಸಾಲ ಕಡೆ ಹಿಡ್ದು ಒಂಜಿ ಗಿಫ್ಟ್. ನಮಸ್ತೆ, ನನ್ನ ಹೆಸರು ಪೂರ್ಣಿಮಾ ಹೆಗ್ಡೆ. ನಾನು ಮೂಡುಬಿದ್ರೆಯಿಂದ ಬಂದಿದ್ದೇನೆ. ನನಗೆ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸಿನ ಬಗ್ಗೆ ನನ್ನ ಫ್ರೆಂಡ್ ಅಬ್ರಾಡಿಂದ ಹೇಳಿದರು, ರಿಜಿಸ್ಟ್ರೇಷನ್ ಮಾಡಿದ್ದೇನೆ ಹೋಗಿ ಅಂತ. ಹಾಗೆ ಮತ್ತೆ ಬಂದೆ ಇಲ್ಲಿ ಬಂದು ನೋಡುವಾಗ ತುಂಬ ಜನ ಮಮ್ಮೀಸ್ ಇದ್ದಾರೆ. ತುಂಬ ಹ್ಯಾಪಿಲಿದ್ದೇನೆ. ಮತ್ತು ನಾನು ಡೈಲಿ ಸಹ ಮುಂಬೈಲಿ ಆಡಿಷನ್ ಕೊಟ್ಟು ಬಂದಿದ್ದೇನೆ. ಓಕೆ, ಇಲ್ಲಿ ಸಹ ಟ್ರೈ ಮಾಡ್ತೇನೆ. ನನ್ನ ಮಗಳು ತುಂಬ ಸಪೋರ್ಟ್ ಮಾಡ್ತಾಳೆ ಮನೆಯಲ್ಲಿ. ಎಲ್ಲ ಸಹ ನನ್ನ ಮಮ್ಮಿ ಎಲ್ಲ ಸಹ ಸಪೋರ್ಟ್ ಮಾಡ್ತಾರೆ. ನಾನು ಚಿಕ್ಕದಲ್ಲಿರುವಾಗ ಕ್ಲಾಸಿಕಲ್ ಟ್ರೈನಿಂಗ್ ಆಗಿದೆ, ನಂದು ಕ್ಲಾಸಿಕಲ್ ಡ್ಯಾನ್ಸ್ ಆಗಿದೆ. ಮತ್ತು ಈಗ ಮಾಡ್ತಾ ಇದ್ದೆ. ನಾನು ಕುವೈಟಲ್ಲಿ ಇರುವಾಗ ಸ್ಟೇಜ್ ಶೋ ಕೊಡ್ತಾ ಇದ್ದೇವೆ ನಾವೆಲ್ಲ ಫ್ರೆಂಡ್ಸ್ ಸೇರಿ. ಮತ್ತು ಇಲ್ಲಿ ಬಂದ ಮೇಲೆ ಒಂದು 3-4 ಇಯರ್ಸಿಂದ ಬಿಟ್ಟಿದ್ದೇನೆ ಡ್ಯಾನ್ಸ್. ಈಗ ಪುನಃ ನನ್ನ ಮಗಳಿಂದ ಎನ್ಕರೇಜಿಂದ ಈಗ ಬಂದಿದ್ದೇನೆ. ಸೌತ್ ಕೇಂದ್ರದಲ್ಲಿ ಇದು ಫಸ್ಟ್ ಟೈಮು ರಿಯಾಲಿಟಿ ಶೋ ಮಮ್ಮೀಸಿಗೆ ಬರ್ತಾ ಇದೆ. ಅದಕ್ಕೆ ನಾನು ತುಂಬ ಹ್ಯಾಪಿ. ಎಲ್ಲ ಸಹ ಮಮ್ಮಿ ಸಹ ಎಣಿಸ್ತಾ ಇರ್ತಾರೆ ನಮಗೆ ಸಹ ಸ್ಟೇಜ್ ಸಿಗಬೇಕು ಅಂತ. ಹಾಗಾಗಿ ನಾನು ಹ್ಯಾಪಿ. ಇವರು ನನ್ನ ಮಮ್ಮಿ. ಇವರು ತುಂಬ ಸಪೋರ್ಟಿಂಗ್ ನನಗೆ. ಚಿಕ್ಕದಲ್ಲಿ ಇರುವಾಗ ಸಹ ಹಾಗೆ ಡ್ಯಾನ್ಸ್ ಅಂತ ಹೇಳಿದರೆ ಮಮ್ಮಿ ಒಂದಮ್ ಆ್ಯಕ್ಟಿವ್ ನನಗಿಂತ ಎಲ್ಲ ರೆಡಿ ಮಾಡಿ ಕಳಿಸೋದು. ಈಗ ಸಹ ಹಾಗೆ ಎಷ್ಟು ಟೈಮ್ ಆದರೆ ಸಹ ಅವರು ನನ್ನ ಜೊತೆ ಇದ್ದಾರೆ. ಐ ಆಮ್ ಹ್ಯಾಪಿ ವಿತ್ ಮೈ ಮಮ್ಮಿ. राधे 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 श्याम बोलो राधे 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 श्याम बोलो राधे 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 श्याम बोलो राधे 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 श्याम. घूंघट के पट जो उठाएगी, वनघट पे ठुमके लगाएगी, गजरे की धार से बाहों की हार से कान्हा को अपने सजाएगी. म्यूजिक बजेगा लाउड तो राधा नाचेगी. म्यूजिक बजेगा लाउड तो राधा नाचेगी. म्यूजिक बजेगा लाउड तो राधा नाचेगी. राधे 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 श्याम राधे 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 श्याम. वृंदावन की बहकी आकी बाकी गलियां थका छकी करते हैं तेरी तरह सैया. थोड़ा थोड़ा मीठा थोड़ी थोड़ी अंबिया झटपट मधुबन तेरी तरह सैया. राधे 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 बोल दे. कान्हा की प्रीत में धड़कन की पीठ पे ढोल मंजीर बजाएगी. म्यूजिक बजेगा लाउड तो राधा नाचेगी. म्यूजिक बजेगा लाउड तो राधा नाचेगी. ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಎಂಚಾಪುಂಡು ಈಗ ಪುಷ್ಪಾಜಿ ಆಡಿಷನ್ ಆಡಿಷನ್ ಎಡ್ಡ ಆ್ಯಂಡ್
ಚೂರು ನರ್ವಸ್ ಇತ್ತಾರೆ ಅಂದತೆ ಆ ಗೂಂಗಟ್ಟು ಪನ್ನಗ ಇರು ಸೊಂಟ ತೊಜಪ ಒಂದಿತ್ತಾರೆ ಜನ್ಯ ಮೇಡಮ್ ಬಂಡೆ ಚೂರು ನರ್ವಸ್ ಆಗ್ತಿಲ್ಲಕ ಉಂಡಾರು. ನಿಮಗೆ 14 ವರ್ಷದ ಮಗಳಿದ್ದಾಳ? ಹೌದು, 10th ಅಲ್ಲಿ ಹೋಗ್ತಾ ಇದ್ದಾಳೆ. ಡಾನ್ಸ್ ಯಾರ ಹತ್ರ ಕಲ್ತ್ರಿ? ನಾನು ವಿದುಷಿ ಕಣ್ಣನ್ ಅಂತ ಅವ್ರ ಹತ್ರ ಕ್ಲಾಸಿಕಲ್ ಕಲ್ತಿ. ಅದು ನಿಮ್ದು ಭರತನಾಟ್ಯಂ? ಭರತನಾಟ್ಯಂ. ಈ ಡಾನ್ಸ್ ಇದು ನಂದು ಹಾಬಿ, ಮಾಡ್ತಿದ್ದೆ ನಾನು. ಓಕೆ, ತುಂಬ ಚೆಂದಾಗಿ ಡ್ಯಾನ್ಸ್ ಮಾಡ್ತಾ ಇದ್ದೀರಿ. ಆದ ಕಾರಣ ನಮಗೆ ಈಗ ಜಡ್ಜಸ್ಸಿಗೆ ಕಷ್ಟ ಆಗಿದೆ, ಯಾರಿಗೆ ವಿಂಗ್ ಕೊಡೋದು ಯಾರಿಗೆ ವಿಂಗ್ ಕೊಡೋದೇ ಇರೋದು ಅಂತ ಹೇಳೋದು ಜಡ್ಜಸ್ಸಿಗೆ ಇವತ್ತಿನ ಒಂದು ಪ್ರಶ್ನಾ ಚಿಹ್ನೆಯಾಗಿ ಉಂಟು. ಒಳ್ಳೆ ಮಾಡಿದ್ದೀರಿ. ಥ್ಯಾಂಕ್ ಯು ಮ್ಯಾಮ್. ಮೇ ಬಿ ಸ್ವಲ್ಪ ಇನ್ನೂ ಒಂಚೂರು ಇಂಪ್ರೂವ್ ಮಾಡಬಹುದು. ಓಕೆ, ಇನ್ನು ಬರುವ ರೌಂಡ್ಸಲ್ಲಿ ಇಂಪ್ರೂವ್ ಮಾಡ್ಬೋದು. ನಾವು ಮೊದಲನ ಕೆಲವು ಸ್ಪರ್ಧಿಗಳಿಗೆ ಹೇಳಿದ ಹಾಗೆ ಇನ್ನೂ ಕೆಲವು ಡಾನ್ಸ್ ನೋಡಿದ ನಂತರಷ್ಟೇ ನಾವು ನಮ್ಮ ನಿರ್ಧಾರ ತಗೊಳ್ತೇವೆ. ಒಳ್ಳೆ ಮಾಡಿದ್ದೀರಿ, ಒಳ್ಳೆ ಮಾಡಲಿಲ್ಲ ಅಂತ ಖಂಡಿತ ಹೇಳೋದಿಲ್ಲ, ಒಳ್ಳೆ ಮಾಡಿದ್ದೀರಿ. ವಿಂಗ್ ಈಗ ಕೊಡೋದಾ ಮತ್ತೆ ಕೊಡೋದಾ ಅಂತೇಳಿ ನಿರ್ಧಾರ ತಗೊಳ್ತೇವೆ. ಆದೀತಾ? ಥ್ಯಾಂಕ್ ಯು. ತುಂಬ ಖುಷಿ ಆಯಿತು. ಫಸ್ಟು ತುಂಬ ನರ್ವಸ್ ಇದ್ದೆ ಸ್ಟೇಜಿಗೆ ಹೋಗುವಾಗ, ಮತ್ತೆ ಕಂಫರ್ಟೇಬಲ್, ಎಲ್ಲರೂ ಮಾತಾಡುವಾಗ ಕಂಫರ್ಟೇಬಲ್ ಆಯಿತು. ಡ್ಯಾನ್ಸ್ ವೆಲ್ ಬಂದಿದೆ, ಒಳ್ಳೆಯದು, ಚೆನ್ನಾಗಿ ಬಂದಿದೆ. ಜಡ್ಜಸ್ ಯಾವ ಥರ ಕಮೆಂಟ್ ಕೊಟ್ಟರು? ಕಮೆಂಟ್ ಕೊಟ್ಟಿದ್ದಾರೆ. ಈಗ ರಿಸಲ್ಟ್ ಬಾಕಿ ಇದೆ. ರಿಸಲ್ಟ್ ಬಾಕಿ ಇದೆ. ಜಡ್ಜಸ್ ಒಳ್ಳೆ ಕಮೆಂಟ್ ಕೊಟ್ಟಿದ್ದಾರೆ. ತಮ್ಮ ಎಲ್ಲಿಂದ ಬರ್ತಾ ಇದ್ದೀರಿ? ಮೂಡುಬಿದ್ರೆಯಿಂದ. ಮೂಡುಬಿದ್ರೆಯಿಂದ. ತಾವು ವರ್ಕ್ ಮಾಡ್ತಾ ಇದ್ದೀರಾ? ಹೌಸ್ ವೈಫ್? ಹೌಸ್ ವೈಫ್. ಹೌಸ್ ವೈಫ್. ಮನೇಲಿ ಎಷ್ಟು ಯಾರೆಲ್ಲ ಇದ್ದೀರಾ? ಮನೇಲಿ ಈಗ ನನ್ನ ಮಮ್ಮಿ ಜೊತೆ ಇದ್ದೇನೆ. ನನ್ನ ಡಾಟರ್ ಇದ್ದಾಳೆ, 14 years. ಪ್ರಾಕ್ಟೀಸ್ಗೆಲ್ಲ ಯಾವ ಥರ ಟೈಮ್ ಅಂತ ಇಲ್ಲ, ನಂದು ಟೈಮ್ ಸಿಕ್ಕಿದಾಗ ನಾನು ರೂಮಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ತೇನೆ. ಪ್ರೊಫೆಷನಲ್ ಡ್ಯಾನ್ಸರ ನೀವು? ಇಲ್ಲ, ಚಿಕ್ಕದಿರುವಾಗ ಕ್ಲಾಸಿಕಲ್ ಡ್ಯಾನ್ಸ್ ಕಲ್ತಿದ್ದೇನೆ. ಮತ್ತೆ ಹೀಗೆ ಸ್ಟೇಜ್ ಶೋಲೆಲ್ಲ ಗ್ರೂಪಲ್ಲಿ ಮಾಡ್ತಾ ಇದ್ದೆವು. ಇವಾಗ ಡ್ಯಾನ್ಸ್ ಟಚ್ ಬಿಟ್ಟು ಎಷ್ಟು? ಈಗ 5-6 years ಆಯಿತು, ಟಚ್ ಇಲ್ಲ. ಓಕೆ, 5-6 year ನಂತರ ಇಲ್ಲಿ ಬಂದು ನಮ್ಮ ಟಿವಿಲಿ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸಲ್ಲಿ ಬಂದು ಪರ್ಫಾರ್ಮ್ ಮಾಡಿದ್ದೀರಾ. ಹೇಗೆ, ತುಂಬ ಖುಷಿ ಆಗ್ತಾ ಇದೆಯಾ? ತುಂಬ ಖುಷಿ ಆಯಿತು. ನನಗೆ ಡ್ಯಾನ್ಸ್ ಹೇಳಿದರೆ ತುಂಬ ಲೈಕ್, ಡ್ಯಾನ್ಸ್ ಇಸ್ ಪ್ಯಾಷನ್ ಅಂತ ಹೇಳ್ತಾರಲ್ಲ, ಹಾಗೆ ಎಣಿಸ್ತಾ ಇದ್ದೆ. ನನ್ನ ಮಗಳು ತುಂಬ ಎನ್ಕರೇಜ್ ಮಾಡಿದ್ಲು, ಹಾಗೆ ಇಂಟ್ರೆಸ್ಟ್ ಬಂತು. ಪೂರ್ಣಿಮಾ ಹೆಗ್ಡೆ ಅವರಿಗೆ ತುಂಬ ಸಪೋರ್ಟ್ ಮಾಡ್ತಿರ್ತಕ್ಕಂಥ ತಾಯಿ ತಮ್ಮ ಜೊತೆ ಇದ್ದಾರೆ. ತಾಯಿಯವರು ಇವರಿಗೆ ಯಾವ ಥರ ನೀವು ಸಪೋರ್ಟ್ ಮಾಡ್ತೀರಾ? ನನಗೆ ಚಿಕ್ಕಂದಿಂದನೂ ಅವಳಿಗೆ ಡ್ಯಾನ್ಸು ಪ್ರೋಗ್ರಾಮ್ ಎಲ್ಲ ಭಾರಿ ಇಷ್ಟ. ನಾನು ಎಲ್ಲದಕ್ಕೂ ಅದಕ್ಕೆ ಸಹಕಾರನೇ ಕೊಟ್ಟಿದ್ದು. ಅವರಿಲ್ಲ ಅಂದರೂ ನಾನು ಬೇಗ ಹೋಗಿ ಮಾಡಿ ಅಂತೀನಿ. ಓಕೆ, ಇಂಥ ತಾಯಿ ಅಂದ್ರೆ ಇರಬೇಕು ಖಂಡಿತವಾಗ್ಲೂ. ತುಂಬ ಸಪೋರ್ಟ್. ಮನೇಲಿ ಅಡುಗೆ ಎಲ್ಲ ಮಾಡ್ತಾರಾ? ಎಲ್ಲ ಮಾಡ್ತಾಳೆ, ಹುಷಾರು ಅಡುಗೆಯಲ್ಲಿ. ಹೌದಾ? ಅಂದರೆ ಈ ಥರ ಅಡುಗೆ ಡ್ಯಾನ್ಸ್ ಎಲ್ಲ ಯಾವಾಗ ಟೈಮ್ ಸಿಗುತ್ತೆ ಅವರಿಗೆ? ಡ್ಯಾನ್ಸ್ ಯಾವಾಗಲೂ ಇರೋದಿಲ್ಲಲ್ಲ, ಆ ಡ್ಯಾನ್ಸಿಗೆ ಟೈಮಿಗೆ ಬೇರೆ ಹೋಗ್ತಾಳೆ, ಮತ್ತು ಯಾವಾಗಲೂ ಡ್ಯಾನ್ಸ್ ಇಲ್ಲ. ಓಕೆ ಓಕೆ, ಖಂಡಿತ. ನೀವು ಇಲ್ಲಿ ಬಂದಿದ್ದೀರಾ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ. ನಿಜವಾಗ್ಲೂ ತುಂಬ ಖುಷಿ ಆಗ್ತಾಯಿದೆ ನಿಮ್ಮ ಜೊತೆ ಮಾತಾಡಿ. ಆದರೆ ನಿಮ್ಮನ್ನು ಬರಿಗೈಯಲ್ಲಿ ಕಲಿಸೋದಿಲ್ಲ. ನಿಮಗೆ ಅರುಣಾ ಮಸಾಲ ಕಡೆಯಿಂದ ಒಂದು ಗಿಫ್ಟನ್ನು ಕೊಡ್ತಾ ಇದ್ದೀವಿ. ನೀವಿನ್ನೂ ಅಡುಗೆ ಮಾಡ್ತಾ ಡ್ಯಾನ್ಸ್ ಮಾಡಬೇಕಂತೇಳಿ ಅರುಣಾ ಮಸಾಲದಿಂದ ಒಂದು ಗಿಫ್ಟನ್ನು ಕೊಡ್ತಾ ಇದ್ದೀವಿ. ಅರುಣಾ ಮಸಾಲದ ಒಂದು ಸೂಪರ್ ಗಿಫ್ಟ್ ನಿಮಗೋಸ್ಕರ. ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಆ್ಯನೋಡ್ ಇನ್ವರ್ಟರ್ಸ್ ಆ್ಯಂಡ್ ಸ್ಟೆಬಿಲೈಸರ್ಸ್, ಶೈನಿಂಗ್ ಪಾರ್ಟ್ನರ್ ಶಶಿ ಶೈನ್ ಸ್ಮಾರ್ಟ್, ಸಹ ಪ್ರಾಯೋಜಕರು ಸಲೂನ್ ಸೋಲೋ, ಸಿಟಡೆಲ್ ಡೆವಲಪರ್ಸ್, ಡೌ ತೊಗರಿಬೇಳೆ, ಸನ್ ಪ್ರೀಮಿಯಂ ರಿಫೈನ್ಡ್ ಆಯಿಲ್, ARMC ಫರ್ಟಿಲಿಟಿ ಸೆಂಟರ್, ಆಂಬಿಟ್, ಮಾತಾ ಮ್ಯಾಟ್ರಿಮೋನಿ ಹಾಗೂ ಅರುಣಾ ಮಸಾಲಾ. ರೇಡಿಯೋ ಪಾರ್ಟ್ನರ್ 92.7 ಬಿಗ್ FM.